ಬನ್ಲೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ಞಾ ಅಡಿಗ. ಇವತ್ತು ಸ್ಟುಡಿಯೋಗೆ ಬಂದಿದ್ದೇವೆ. ಸ್ಟುಡಿಯೋ ರೌಂಡಲ್ಲಿ ಹಾಡು ಹಾಡಲಿಕ್ಕೆ. ಇದೊಂದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನನಗೆ ಇಲ್ಲಿವರೆಗೆ ಹಾಡಲಿಲ್ಲ. ಸ್ಟೇಜಲ್ಲಿ ಜಡ್ಜಸ್ ಮುಂದೆ ಹಾಡಲಿಕ್ಕೆ, ಆಡಿಯನ್ಸ್ ಮುಂದೆ ಹಾಡೋದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇನ್ನೊಂದು ತುಂಬ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಸ್ಟುಡಿಯೋದಲ್ಲಿ ಹಾಡೋದು. ಎಲ್ಲ ಕಿವಿಗೆಲ್ಲ ಇಟ್ಕೊಂಡು ಮೈಕೆಲ್ಲ ಇದು ಮಾಡಿಕೊಂಡು ಎಲ್ಲ ಮೈನ್ಯೂಟ್ ಮಿಸ್ಟೇಕ್ ಕೂಡ ಕೇಳ್ತಾ ಇದ್ದೆ ಸ್ಟುಡಿಯೋ ರೌಂಡಲ್ಲಿ ಹಾಡುವಾಗ. ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ. ಇದು ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ನನಗೆ ಸಹ ಆ ಥರ ಒಂದ್ಸರಿ ಹಾಡಬೇಕಂತ ಒಂದು ಆಸೆ ಆಗ್ತಾಯಿತ್ತು. ಈಗ ಆ ಆಪರ್ಚುನಿಟಿ ನನಗೆ ನಮ್ಮ ಸೂಪರ್ ಸಿಂಗರಿಂದ ಸಿಕ್ಕಿದೆ. ತುಂಬ ನರ್ವಸ್ ಆಗ್ತಾ ಉಂಟು. ನಾನು ಆ ಜಾಗದಲ್ಲಿ ನಿಂತ್ಕೊಂಡು ಹಾಡ್ತಾ ಇದ್ದೇನಂತ. ನೋಡಬೇಕು ಹೇಗೆ ಆಗ್ತದೆ ಅಂತ ಹಾಡೋದು. Prajna, as usual, good singing.
ಗುಡ್ ಸೆಲೆಕ್ಷನ್ ಆಫ್ ಸಾಂಗ್. ಇದು ಆ್ಯಕ್ಚುಲಿ ಒಳ್ಳೆ ಸಾಂಗ್, ನನ್ನ ಒನ್ ಆಫ್ ಮೈ ಫೇವ್ರೆಟ್ಸ್. ಒಂದು ಮನೆ ಕಮ್ಮಿ ಮಾಡೋದು ಚೆನ್ನಾಗಿತ್ತು ಅನಿಸ್ತಿತ್ತು, ಯಾಕಂದರೆ ಐ ಥಿಂಕ್ ಯು ಹ್ಯಾವ್ ಸ್ಟ್ರೈನ್ಡ್ ಯ ವಾಯ್ಸ್ ಕ್ರ್ಯಾಕ್ ಆಗ್ತಾ ಇತ್ತು. ಸೊ ಹೈ ನೋಟ್ಸ್ ಹೋಗುವಾಗ, ಆ ಪೋರ್ಷನ್ ಬರುವಾಗ ಮಾತ್ರ ದಿವೆ ಪ್ರಾಬ್ಲಮ್ಸ್ ಇನ್ ಸಿಂಗಿಂಗ್. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ನೈಸ್. ವಾಯ್ಸ್ ಕ್ರ್ಯಾಕ್ ಆಗ್ತಾ ಇತ್ತು. ಸೊ ಅಫ್ಕೋರ್ಸ್ ಯು ಕ್ಯಾಂಟ್, ಇವತ್ತು ನಂದು ಹಂಗೆ ಇದೆ. ಸೊ ಆ ಟೈಮಲ್ಲಿ ಕ್ರ್ಯಾಕ್ ಆದಷ್ಟು ಐದೇ ಪಿಚ್ ಡೌನ್, ಒಂದು ಪಿಚ್ ಕಮ್ಮಿಯಲ್ಲಿ ಹಾಡಬೇಕಿತ್ತು. ಡೆಫಿನೆಟ್ ಟ್ರ್ಯಾಕ್ ಅಂದರೆ ಕಷ್ಟ ಆಗುತ್ತೆ. ಗುಡ್ ಸಿಂಗಿಂಗ್, ಬಟ್ ಡೆಫಿನೆಟ್ಲಿ ಅದರಿಂದ ಹೈ ನೋಟ್ಸಲ್ಲಿ ಪಿಚ್ಚಿಂಗ್ ಫಾಲ್ಟ್ಸ್ ಇತ್ತು. ಸೊ ಹ್ಯಾವ್ ಟು ವರ್ಕ್ ಆನ್ ಯುವರ್ ಹೈ ನೋಟ್ಸ್. ಸ್ವಲ್ಪ ವಾಯ್ಸ್ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಈಗಷ್ಟೇ ಸ್ಟುಡಿಯೋ ರೌಂಡಲ್ಲಿ ಹಾಡಿ ಬಂದೆ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನನ್ನ ವಾಯ್ಸ್ ನನಗೆ ಹೇಗುಂಟಂತ ಇವತ್ತು ಗೊತ್ತಾಯಿತು. ಅದು ಕರೆಕ್ಟಾಗಿ ಕೇಳ್ತಾ ಇತ್ತು, ಎಲ್ಲೆಲ್ಲ ಮಿಸ್ಟೇಕ್ ಆಗ್ತದೆ ಎಲ್ಲ. ಸ್ಟುಡಿಯೋದಲ್ಲಿ ಹಾಡುವಾಗ ಇಂಪಾರ್ಟೆಂಟ್ ಥಿಂಗ್ ಅಂದರೆ ವಾಯ್ಸ್ ಕ್ವಾಲಿಟಿ ಇರಬೇಕು. ನಂದು ಇವತ್ತು ಸ್ವಲ್ಪ ಸ್ಟ್ರೈನ್ ಆಗಿತ್ತಂತ ಅನಿಸ್ತು ವಾಯ್ಸ್. ಅದನ್ನು ಹೇಗೆ ಇಂಪ್ರೂವೈಸ್ ಮಾಡಬೇಕಂತ ಸೌಂಡ್ ಇಂಜಿನಿಯರ್ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು. ಇನ್ನು ರೇಂಜ್ ಹೆಚ್ಚು ಮಾಡಬೇಕು, ವಾಯ್ಸ್ ರೀಚ್ ಆಗಬೇಕು ಅಲ್ಲಿಗೆ. ಮತ್ತು ಒಳ್ಳೆಯದಾಯ್ತು ಅಂತ ಹೇಳಿದರು. ನನಗೆ ಇಂಪ್ರೂವೈಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಸ್ ಯೂಶುವಲ್ ಯು ಗಾಟ್ ಅ ಲವ್ಲಿ ವಾಯ್ಸ್. ಅದು ಚೆನ್ನಾಗಿ ಕೇಳ್ತಾ ಇದೆ. ಬಲೆ ಪದಪನ್ಲೆ ನಮ್ಮ ಸೂಪರ್ ಸಿಂಗರ್ಡ್ ಈತನೇತ್ರದ ಜರ್ನಿಯನ್ನು ಮಸ್ತಿ ಎಡ್ಡೆ ಇತ್ತಂದು ಯಾನ್ ದುಮ್ಮಲ ಬಂದಿತ್ತೆ, ಯಾನ್ ಈತ್ ರೌಂಡ್ಸ್ ಮುಟ್ಟ ಬರ್ಪೆ ಅಂತ ಎಕ್ಸ್ಪೆಕ್ಟ್ ಮಂದಿತ್ತೀಜಿ. ಬಟ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಲಾಸ್ಟ್ ರೌಂಡ್ಸ್ ಇಡು ಪೂರ ಎಂಕ್ ಪಿಚ್ಚಿಂಗ್ ಪ್ರಾಬ್ಲಮ್ಸ್ದ ಪೂರ ಕಮೆಂಟ್ ಕೊರ್ದಿತ್ತೇರು. ಐನ್ ಪೂರ ಈ ಸಲ ಯಾನ್ ಐತಮ್ ಇತ್ತು ವರ್ಕ್ ಮಂತದ್ದು ಬೈದೆ. ಆ್ಯಂಡ್ ಈ ರೌಂಡ್ ಇಡಿ ಯಾನ್ ಎಡ್ಡೆ ಬಂತೆ ಅಂತ ಎಕ್ಸ್ಪೆಕ್ಟ್ ಮಂತಂದಿಲ್ಲ, ಯಾನ್ ಪ್ರಾಕ್ಟೀಸ್ ಮಂದೆ ಅಂಚೇನೆ. ಸೊ ಯಾ ಹೋಪಿಂಗ್ ಫಾರ್ ಗುಡ್. ಯಾನ್ ದುಂಬುಲ ಸ್ಟುಡಿಯೋಡು ಪಂತಿನ ಇಂಕ ಎಕ್ಸ್ಪೀರಿಯನ್ಸ್ ಉಂಡು. ಆಂಡೆಲ್ಲ ಇನಿ ಒಂಚೂರು ನರ್ವಸ್ ಆವೊಂದುಂಡು, ಡೋಂಟ್ ನೋ ವೈ. ಬಟ್ ಇನಿ ಯಾನ್ ಮೋಹು ಮೋಹಕ್ಕೆ ದಾಗೆ ಫ್ರಮ್ ದ ಮೂವಿ ದಮ್ ಲಗಾಕೆ ಹೈಸ ಪನ್ನೊಂದುಲ್ಲೆ. कोई
ಲಹರಿ ಆ್ಯಸ್ ಯೂಶುವಲ್ ಯು ಗಾಟ್ ಅ ಲವ್ಲಿ ವಾಯ್ಸ್, ಅದು ಚೆನ್ನಾಗಿ ಕೇಳ್ತಾ ಇದೆ. ಗುಡ್ ಸೆಲೆಕ್ಷನ್ ಆಫ್ ಸಾಂಗ್, ಬಟ್ ಇಟ್ಸ್ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಇಟ್ಸ್ ಎ ಟಫ್ ಸಾಂಗ್ ಫಾರ್ ಯು. ಪಲ್ಲವಿ ಆ್ಯಂಡ್ ಈವನ್ ದ ಫಸ್ಟ್ ಲೈನ್ ಆಫ್ ದ ಚರಣ ಪಕ್ಕ ಸ್ವರಸ್ಥಾನಲ್ಲಿ ಕೂತ್ಕೋತಾ ಇರಲಿಲ್ಲ. ಸೆಕೆಂಡ್ ರಿಪೀಟಿಗೆ ಬರುವಾಗ ಕರೆಕ್ಟಾಗಿತ್ತು. ಸೆಕೆಂಡ್ ಆಫ್ ದ ಚರಣ ವಾಸ್ ಬ್ರಿಲಿಯಂಟ್. ಪೋರ್ಷನ್ಸ್ ಬಿಟ್ಟರೆ ಎವ್ರಿ ಟೈಮ್ ಪಕ್ಕ ನಾನು ಹೇಳೋದು ಪಿಚ್ಚಲ್ಲಿ ಕೂತ್ಕೊಳ್ಳೋ ಸ್ವರ, ಇಟ್ ಸೌಂಡ್ಸ್ ಬ್ಯೂಟಿಫುಲ್. ಬಟ್ ಐ ಥಿಂಕ್ ಎಗೇನ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ಸಿಂಗಿಂಗ್ ಇನ್ನು ಯು ಹ್ಯಾವ್ ಟು ರಿಯರ್ಸ್. ಆ್ಯಕ್ಚುಲಿ ಇದರಲ್ಲಿ ಸಿಂಗಿಂಗಲ್ಲಿ ಸ್ಟಾಪ್ ಮಾಡೋಂಗಿಂತ ಇಲ್ಲ, ಯು ಹ್ಯಾವ್ ಟು ಕೀಪ್ ಆನ್ ವರ್ಕಿಂಗ್ ಆನ್ ಇಟ್. ಸೊ keep working. Good. Finally studio round mugindu. Now I'm like relaxed. Singing was pretty good, but ಕೆಲವು ಕಮೆಂಟ್ಸ್ ತಿಕ್ಕೊಂಡು ಸಾಫ್ಟ್ ಔಟ್ ಪಂಡಿರ್ ನಂದಲ ಮಸ್ತ್ ಲೈಕ್ ಓಪನ್ ಆನಾಗ ಮಸ್ತ್ ಹಾರ್ಶ್ ಆದ್ಕೇನು, ಸೊ ಒಂಚೂರು ಸಾಫ್ಟ್ ಆದ್ ಪನ್ನೋದು ಪಂಡಿರ್. ಐ ವಿಲ್ ಟೇಕ್ ಆಲ್ ದೋಸ್ ಪಾಯಿಂಟ್ಸ್ ಆ್ಯಂಡ್ ಯಾ ನೆಕ್ಸ್ಟ್ ರೌಂಡಿಗೆ ಎಡ್ಡೆ ರೀತಿಡು ಪಂಪೆ ಲಿಕ್ಲೇ ಇದ್ದೀರಿ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ. You have sung it neatly, a little but of course there's some mistakes here and there, pitching. ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು. ಸೂಪರ್ ಸಿಂಗರ್. ಬಲೆ ಪದಪನ್ಲೆ. ಹಾಯ್, ನಾನು ನಿಮ್ಮ ವಿನುಷ್ ಭಾರದ್ವಾಜ್. ನನ್ನ ಇಲ್ಲಿವರೆಗಿನ ನಮ್ಮ ಸೂಪರ್ ಸಿಂಗರ್ ಇಲ್ಲಿನ ಜರ್ನಿ ತುಂಬ ಸಶಸ್ತ್ರವಾಗಿ ನಡೀತಾ ಬಂದಿದೆ. ಮೊದಲಿನ ರೌಂಡಿಂದನೂ ನಾನು ಕಾನ್ಫಿಡೆನ್ಸ್ ಅನ್ನುವ ಒಂದು ಅಂಶ ಏನಿದೆ ಅದನ್ನು ಬೆಳೆಸ್ಕೊಳ್ತಾ ಬಂದೆ ಈ ಶೋಯಿಂದ. ಜಡ್ಜಸ್ ಹೇಳಿದ ಕಮೆಂಟ್ಸ್ ಇರ್ಬೋದು, ಅಲ್ಲಿ ಪ್ರತಿಯೊಂದು ವಿಷಯವನ್ನು ಚಿಕ್ಕ ಚಿಕ್ಕ ವಿಷಯವನ್ನು ನಾನು ಕಲಿತಾ ಬಂದೆ. ಒಬ್ಬ ಸ್ಟೂಡೆಂಟ್ಗೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದ ನಂತರ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ, ಆವಾಗ ಆಗೋ ಖುಷಿ ಯಾವತ್ತೂ ಆಗಲ್ಲ. ಸೊ ಇವತ್ತು ನನಗೆ ಅದೇ ಥರದ ಖುಷಿ ಆಗ್ತಾಯಿದೆ. ಪರ್ಟಿಕ್ಯುಲರಾಗಿ ಈಗ ನಮ್ಮ ಸೂಪರ್ ಸಿಂಗರ್ ಅವರು ಸ್ಟುಡಿಯೋದಲ್ಲಿ ಹಾಡುವ ಒಂದು ಅಪರ್ಚುನಿಟಿ ನನಗೆ ಕೊಡ್ತಾ ಇದ್ದಾರೆ. ಇದುವರೆಗೂ ನಾನು ಎಲ್ಲೂ ಸ್ಟುಡಿಯೋದಲ್ಲಿ ಹಾಡಿಲ್ಲ. ಒಬ್ಬ ಸಿಂಗರ್ ಆಗಬೇಕಾದ್ರೆ ಸ್ಟುಡಿಯೋದಲ್ಲಿ ಹಾಡಿ ಇರುವ ಎಕ್ಸ್ಪೀರಿಯೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನನಗೆ ಇದುವರೆಗೂ ಹಾಡಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ನೋಡಬೇಕು ಈಗ ಹೇಗಾಗತ್ತಂತ. ಪರ್ಟಿಕ್ಯುಲರಾಗಿ ಈ ರೌಂಡ್ಗೆ ನಾನು ಉಸಿರೇ ಉಸಿರೇ ಅಂತ ಹುಚ್ಚ ಮೂವಿದು ಈ ಹಾಡನ್ನು ಹಾಡಲಿದ್ದೇನೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು. ಈ ಉಸಿರಲೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ
ಹೆಸರಲಿ ಈ ಹೃದಯ ಗೆಲ್ಲಬೇಡ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಹಾರುವ ಹಕ್ಕಿಗಳ ಜೊತೆಯವಳು, ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನೀ ಪ್ರೀತಿ ಹಾರೋ ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾರುತ್ತೀವ ಹೇಳು. ಓ ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ. ಉಸಿರಲೇ ಅರಳಿಸು, ಈ ಉಸಿರನೇ ಮರಳಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಆಹಾ ಒಂದು ಸಾರಿ ನನ್ನ ಪ್ರೀತಿಸು. Vinush, one of my favorite songs too. I think Rajesh Ramanathan, one of the best compositions. ಉಂದೇನು ಒರಿಜಿನಲಿ ಸೋನು ನಿಗಮ್ ಪಂಡಿತ್ತೀನಿ. ಸೋನು ನಿಗಮ್ ಪಂಡಿದಾಯ ಬೇಕು ಯಾನ್ ಆ್ಯಕ್ಚುಲಿ ಒಂದು ಸಾಂಗ್ ನೆಟ್ಟು ಬಂತೆ, ಹುಡುಗಿರೋ ಒಂದು ಸಾಂಗ್ ನೆಟ್ಟು ಬಂದಿತ್ತೆ. ಒಂದು ಪದ್ಯ ಬಂದರೆ ಹೋದಾಗ ರಾಜೇಶ್ ಎಂಡೈ ಪದ್ಯ ಬಂದರೆ ಎಂಡೇರು ಯಾನ್ ಪದ್ಯ ಕೇಳಿದ್ರೆ ಬಂದೆ. ಐ ಥಿಂಕ್ ನಾಟ್ ಫಾರ್ ಮೀ, ರಾಜೇಶ್ ಕೃಷ್ಣನ್ ಪನ್ನಡ ಅಡ್ಬೇಕು ರಾಜೇಶ್ ಪಂಡಿ ಅಂತ ಪದ್ಯ. ಫೈನಲ್ ಇಟ್ಸ್ ರಾಜೇಶಸ್ ವರ್ಷನ್ ಇನ್ ದ ಫಿಲ್ಮ್. ಯು ಹ್ಯಾವ್ ಸಂಗ್ ಇಟ್ ನೀಟ್ಲಿ, ಲಿಟಲ್ ಯಾಮನ್ ಆಫ್ ಕೋರ್ಸ್ there's some mistakes here and there, pitching, which you have to work on. Abudna lyrics clarity can be a little more better. ಕೆಲವು ಸತಿ ಒಂದು 2 places ಗಿಲ್ಲ ಬೇಡ ನಡುಟಿರ್ತಾನೆ. So that clarity of lyrics you have to work on, and of course the style of singing and everything fine. It's sounding good. Keep it up. It was an awesome experience.
ಫಸ್ಟ್ ಟೈಮ್ ಸ್ಟುಡಿಯೋದಲ್ಲಿ ಹಾಡಿದ್ದೇನೆ ಈಗ. ಇನಿಷಿಯಲಿ ನಾನು ಸ್ವಲ್ಪ ನರ್ವಸ್ ಆದೆ. ಇದಕ್ಕೂ ಮುಂಚೆ ನಾನು ಯಾವತ್ತೂ ಹಾಡಿರಲಿಲ್ಲ ಸ್ಟುಡಿಯೋದಲ್ಲಿ. ಹೇಗಿರ್ಬೋದು, ಅಟ್ಮಾಸ್ಫಿಯರ್ ಹೇಗಿರ್ಬೋದು, ಹೇಗೆ ನಾನು ಟ್ಯಾಕಲ್ ಮಾಡಬೇಕು ಪ್ರಾಬ್ಲಮ್ಸ್ ಎಲ್ಲ ಬಂದರೆ ಅಂತ ನನಗೆ ಗೊತ್ತಿರಲಿಲ್ಲ ಇನಿಷಿಯಲಿ. ಹಾಗಾಗಿ ಪಲ್ಲವಿಯಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು ಸರ್ ಹೇಳಿದಾಗೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಐ ಫೆಲ್ಟ್ ಕಂಫರ್ಟೇಬಲ್ ಮುಂದೆ ಹೋದಾಗೆ. ಆಮೇಲೆ ಸ್ವಲ್ಪ ಸಾಂಗ್ದು ಫೀಲ್ ಏನಿದೆ ಅದು ಸಿಕ್ತು. ಸೊ ಓವರಾಲ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಮುಂದೆ ಎಲ್ಲಾದರೂ ಆಪರ್ಚುನಿಟಿ ಸಿಕ್ಕರೆ ಐ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್. मंजिले रुसवा है, खोया है रास्ता, आए ले जाए. The pitching, you have to concentrate very hard because you are just, sometimes you're just great, sometimes doesn't work. ये मेरी जमानत है, तू मेरी अमानत है. सुपर सिंगर. ಬಲೆ ಪದಪನ್. ಹಲೋ ಎವ್ರಿವಾನ್, ನಮ್ಮ ಟಿ ವಿ ನೋಡ್ತಿರುವಂಥ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾನ್ ರೈ. ಹಾಗೆ ನಮ್ಮ ಟಿ ವಿ ನಡೆಸಿರುವಂಥ ನಮ್ಮ ಸೂಪರ್ ಸಿಂಗರ್ ಶೋನಲ್ಲಿ ಈ ರೌಂಡ್ ತನಕ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದೊಂದು ಪ್ರೌಡ್ ಮೂಮೆಂಟ್ ಕೂಡ. ಯಾಕಂದರೆ ತುಂಬ ಜನ ಈಗಾಗಲೇ ಆಲ್ರೆಡಿ ತುಂಬ ನಂಗೆ ಸ್ಟೇಜಸ್ ಸಿಕ್ಕಿದೆ, ತುಂಬ ರೆಕಗ್ನಿಷನ್ ಸಿಕ್ಕಿದೆ. ಇದ್ರ ಜೊತೆಗೆ ನನಗೆ ನಮ್ಮ ಟಿ ವಿಯವರು ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಪ್ರತಿ ಸಿಂಗರ್ಗೆ ಒಂದು ಸ್ಟುಡಿಯೋಲ್ಲಿ ಸ್ಟುಡಿಯೋಲಿ ಹಾಡಬೇಕು, ತನ್ನ ವಾಯ್ಸ್ ಸ್ಟುಡಿಯೋಲಿ ಹೇಗೆ ಬರುತ್ತೆ, ಇದೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಸ್ಟುಡಿಯೋಲಿ ಹಾಡೋದು ಪ್ರತಿ ಸಿಂಗರ್ ಏಮ್ ಕೂಡ ಆಗಿರುತ್ತೆ. ಸೊ ಈ ಒಂದು ಏಮ್ನ ಫುಲ್ಫಿಲ್ ಮಾಡೋಕ್ಕೆ ನಮ್ಮ ಟಿ ವಿಯವರು ನಮ್ಮ ಎಲ್ಲ ಈಗ ಸೆಲೆಕ್ಟ್ ಆಗಿರೋ ಎಲ್ಲ ಒಂದು ಕಾಂಪಿಟೇಟರ್ಸ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದರಿಂದ ದಿಸ್ ಇಸ್ ಸ್ಪೆಷಲ್ ಡೇ ಫಾರ್ ಮಿ, ಬಿಕಾಸ್ ಇದರಿಂದ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್, ನಮ್ಗೆ ಗೊತ್ತು ನಮ್ಮ ಟಿ ವಿ ಎಷ್ಟು ಫೇಮಸ್ ಇದೆ, ತುಂಬ ಜನ ನೋಡ್ತಾರೆ. ಆ್ಯಂಡ್ ಇದರಿಂದ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಮ್ಮ ಟ್ಯಾಲೆಂಟ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ನಮಗೆ ಸ್ಯಾಂಡಲ್ವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ನಮ್ಮ ತುಳುವಲ್ಲೇ ಇರ್ಬೋದು, ಎಷ್ಟು ಆಪರ್ಚುನಿಟಿ ಸಿಗುತ್ತೆ. ಸೊ ನಮ್ಮ ಟ್ಯಾಲೆಂಟ್ನ ಪ್ರದರ್ಶನಕ್ಕೆ ತುಂಬ ಅವಕಾಶ ಆಲ್ರೆಡಿ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ನಮಗೆ ಸ್ಟುಡಿಯೋ ರೆಕಾರ್ಡಿಂಗ್ ರೌಂಡ್ ಕೂಡ ಇಟ್ಟಿದ್ದಾರೆ. ಸೊ ನಮ್ಮ ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಪ್ರಯತ್ನ ಆದಷ್ಟು ಮಾಡಿದ್ದೀನಿ. ಇವತ್ತಿನ ತನಕ ಜಡ್ಜಸ್ ಕೊಟ್ಟಿರೋ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ನ ಎಲ್ಲ ಅಳವಡಿಸ್ಕೊಂಡು ನನ್ನ ಡೆವಲಪ್ಮೆಂಟ್ಗೆ ಒಂದು ಮೈಲ್ಗಲ್ಲಾಗಿದೆ, ಹಾಗೆ ಒಂದು ಸ್ಟೆಪ್ಸ್ ಥರ ಇದೆ. ಸೊ ಅದನ್ನೆಲ್ಲ ಒಂದು ತಿದ್ದುಕೊಂಡು ಇವತ್ತು ಸ್ಟುಡಿಯೋ ರೌಂಡ್ಗೆ ಆದಷ್ಟು ಎಫರ್ಟ್ ಹಾಕ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇವತ್ತು ನಿಮಗೋಸ್ಕರ ನಾನು ಆಶ್ಕಿ 2 ಮೂವಿಯಿಂದ ಸುನ್ರಾಯನಾಥ್ ಸಾಂಗ್ ಹಾಡ್ತಿದ್ದೀನಿ. ಬಿಕಾಸ್ ಒಂದು ಒಳ್ಳೆ ಟಚ್ ಇದೆ, ಒಂದು ಒಳ್ಳೆ ಫೀಲ್ ಇದೆ. ಆ್ಯಂಡ್ ಈ ಸಾಂಗ್ನ 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. अपने करम की करा दाए, यारा मुझको इरादे दे, कसमें ते वादे दे, मेरी दुआओं के इशारों को सहाने दे, दिल को ठिकाने दे, नए बहाने दे,
थामों की बारिशों को मौसम के बेमाने दे, अपने करम की कर अदाए कर दे इधर भी तू निगाहें। सुन रहा है ना तू, रो रहा हूँ मैं। सुन रहा है ना तू, क्यों रो रहा हूँ मैं। सुन रहा है ना तू, रो रहा हूँ मैं। सुन रहा है ना तू, क्यों रो रहा हूँ मैं। यारा यारा मंजिले रुसवा है, खोया है रास्ता। आए ले जाए इतनी सी इल्तिजा, ये मेरी जमानत है, तू मेरी अमानत है। हाँ, अपने करम की कर अदाए कर दे इधर भी तू निगाहें। सुन रहा है ना तू, रो रहा हूँ मैं। सुन रहा है ना तू, क्यों रो रहा हूँ मैं। वक्त भी ठहरा है, कैसे क्यों ये हुआ। काश तू ऐसे आए जैसे कोई दुआ। तू रूह की राहत है, तू मेरी इबादत है। अपने करम की कर अदाए कर दे इधर भी तू निगाहें। सुन रहा
Nishan, good choice of song, very popular song. Material Gotiden song. Today's singing, Nishan, consistency of pitch, attitude was fantastic. But consistency of pitch undata Shruti Kandada area antundu. Like first Sharana Aiboka Pallavi batunde. That was amazing. At the boka again, the pitching you have to concentrate very hard because you are just sometimes you're just great, sometimes doesn't work. So basically I think the concentration has to be a little more. Today's singing, pitching, must the problem with it. It's not at all consistent, very wavery. So you have to, I think concentration, you have to concentrate well, fine while singing and like what. You are just trying to imitate that voice and all. Imitation, but the pitching is more very important in singing. So concentrate on pitching. Okay, actually concentration. Sometimes you're just brilliant. Today's I don't know, not that that happening in last few singings were really great. So you've got the potential, and every performance you have to make it. All the best. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಆ್ಯಂಡ್ ಸ್ಟುಡಿಯೋ ರೆಕಾರ್ಡಿಂಗಲ್ಲಿ ವಾಯ್ಸ್ ಹೇಗೆ ಬರುತ್ತೆ ಅಂತ ಒಂದು ಒಳ್ಳೆ ಇದು ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗೇ ಕೋಆಪ್ರೇಟ್ ಮಾಡಿದ್ರು, ತುಂಬ ಹೇಳ್ಕೊಟ್ರು ಯಾವ ಟೈಪ್ ವಾಯ್ಸ್ ಇದು ಮಾಡಬೇಕಂತ. ಆ್ಯಂಡ್ ಸಾಂಗ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರು. ಆ್ಯಂಡ್ ಸ್ವಲ್ಪ ವಿಬ್ರಾಟೋನ ಮೇಂಟೈನ್ ಮಾಡೋದು ಸ್ವಲ್ಪ ಇನ್ನೂ ಕಲಿತ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಹೈ ನೋಟ್ಸ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಸೊ ದಿಸ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಟಿ ವಿ. ಬಲೆ ಪದ ಪನ್ಲೆ